ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘ ಇದರ 17ನೇ ನೂತನ ಶಾಖೆ ನಾಟೆಕಲ್ ವಾಣಿಜ್ಯ ಸಂಕೀರ್ಣದಲ್ಲಿ ಆರಂಭಗೊಂಡಿದೆ. ಶಾಸಕ ಯುಟಿ ಖಾದರ್ ನೂತನ ಶಾಖೆಗೆ ಚಾಲನೆ ನೀಡಿ ಮಾತನಾಡಿ, 7 ವರ್ಷಗಳ ಹಿಂದೆ ಆರಂಭಗೊಂಡ ಆತ್ಮಶಕ್ತಿ ಸಹಕಾರ ಸಂಘವು ಸರ್ವಧರ್ಮೀಯರ ವಿಶ್ವಾಸ ಗಳಿಸುವ ಮೂಲಕ ಅತ್ಯಂತ ಕಡಿಮೆ ಅವಧಿಯಲ್ಲಿ 17 ಶಾಖೆಗಳನ್ನು ತೆರೆದಿದೆ. ಸಂಘದ ಮುಂದಿನ ದಿನಗಳಲ್ಲಿ ರಾಜ್ಯ, ರಾಷ್ಟ್ರ ಪ್ರಶಸ್ತಿಗೆ ಪಾತ್ರವಾಗಲಿ ಎಂದರು. ಆತ್ಮಶಕ್ತಿ ವಿವಿಧ ಉದ್ದೇಶ ಸಹಕಾರಿ ಸಂಘ ಅತ್ಯಂತ ಸಣ್ಣ ಅವಧಿಯಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದುಕೊಂಡು ತನ್ನ 17ನೇ ಶಾಖೆಯನ್ನು ಪ್ರಾರಂಭ ಮಾಡುವ ಮೂಲಕ ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಸಹಕಾರಿ ಕ್ಷೇತ್ರದ ಉದ್ದೇಶವಿದು 10 ಕೈಗಳು ಸೇರಿದಾಗ ಇದನ್ನು ಯಾರಿಂದಲೂ ಅದು ಅತ್ಯಂತ ಯಶಸ್ವಿಯಾಗುವಂಥ ಅವಕಾಶ ಆಗ್ತದೆ. ನಿಮ್ಮ 10 ಕೈಗಳು ಮತ್ತು 10 ಮನಸ್ಸು ಎಲ್ಲ ಒಟ್ಟಾಗಿ ಸೇರಿಕೊಂಡು ಸರ್ವ ಜನರ ವಿಶ್ವಾಸವನ್ನು ಪಡೆದುಕೊಂಡು ತಮ್ಮ ಬರೀ ವ್ಯವಹಾರ ಮಾತ್ರ ಅಲ್ಲ, ತಮ್ಮ ನಡವಳಿಕೆ, ನಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಇನ್ನಷ್ಟು ಜನರ ಹತ್ತಿರ ಬಂದು ನಿಲ್ಲಿಸಿ ನೀವು ಅತ್ಯಂತ ಉತ್ತರ ಹೋಗುವಂಥ ಅವಕಾಶ ಆಗಿದೆ. ಇದೀಗ 7 ವರ್ಷದಲ್ಲಿ 17ನೇ ಶಾಖೆ ಬಹಳ ರೆಕಾರ್ಡ್ ಇದೆ. ಈಗ ನಿಮಗೆ ಜಿಲ್ಲೆ ಮತ್ತು ಪ್ರಶಸ್ತಿ ಬಂದಿದೆ, ರಾಜ್ಯ ಪ್ರಶಸ್ತಿ ಬಂದಿದೆ, ಇನ್ನು ಸದ್ಯದಲ್ಲೇ ರಾಷ್ಟ್ರ ಮಟ್ಟದ ಕೂಡ ಪ್ರಶಸ್ತಿ ನಿಮಗೆ ಬಂದೇ ಬರುತ್ತೆ ಎಂಬ ವಿಶ್ವಾಸ ನನಗೆ ಇದೆ. ಸಂಘದ ಅಧ್ಯಕ್ಷ ಚಿತ್ತರಂಜನ್ ಬೋಳಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಹಕಾರಿ ಸಂಘದಲ್ಲಿ ಹಲವಾರು ಜನೋಪಯೋಗಿ ಸೌಲಭ್ಯಗಳು ಒದಗಿಸಿದ್ದು, ಹವಾನಿಯಂತ್ರಕ ವ್ಯವಸ್ಥೆ, ವಿದೇಶ ವಿನಿಮಯ ಅಂಗಡಿ, ಪರಮಾನುದಾರರಿಗೆ 5 ನಿಮಿಷದಲ್ಲಿ 10,000 ರೂಪಾಯಿ ಸಾಲ, ತಿಂಗಳಿಗೆ ಕನಿಷ್ಠ ಬಡ್ಡಿಯಲ್ಲಿ ಚಿನ್ನಾಭರಣ, ಇಡಿನ ಸಾಲಗಳೊಂದಿಗೆ ಗ್ರಾಹಕರಿಗೆ ವಿಮೆ, ಆರೋಗ್ಯ ಕಾರ್ಡ್ ಸೌಲಭ್ಯಗಳಿವೆ. ಈ ವರ್ಷ 500 ಕೋಟಿ ರೂಪಾಯಿ ವ್ಯವಹಾರದ ಗುರಿ ಹೊಂದಿದೆ ಎಂದರು. ಈ ಶಾಖೆ ಕೂಡ ನಮ್ಮ ಎಲ್ಲ ಶಾಖೆಗಳಿಗಿಂತ ವಿಭಿನ್ನವಾಗಿ, ಯಾಕಂತ ಹೇಳಿದ್ರೆ ಈಗಾಗಲೇ ನಾವು 17 ಶಾಖೆಗಳಲ್ಲಿ ಇದು 5ನೇ ಶಾಖೆ ಹವಾನಿಯಂತ್ರಿತ ಶಾಖೆ ಅಂತ ಹೇಳ್ಬೋದು. ನಮ್ಮ ಈಗಾಗಲೇ ತೆರೆಯುವಂಥ ಎಲ್ಲ ಶಾಖೆಗಳನ್ನ ಹವಾನಿಯಂತ್ರಿತ ಶಾಖೆಯಾಗಿ ಮಾಡಿದ್ದೇವೆ. ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ನಾವು ಸೇವೆ ನೀಡುವ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕೂಡ ನಾವು ಆ ರೀತಿಯ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಹಾಗೆ ನಿಮಗೂ ಕೂಡ ದೇಶದ ಯಾವುದೇ ಭಾಗಕ್ಕೂ ಹಣಕಾಸನ್ನು ಕಳಿಸುವಂತಹ ಅಥವಾ ವಿದೇಶದಿಂದ ಹಣವನ್ನು ಪಡೆಯುವಂತ ಸೇವೆಯನ್ನು ಕೂಡ ಈ ಶಾಖೆಯಲ್ಲಿ ಕೊಡ್ಲಿಕ್ಕಿದ್ದೇವೆ. ಅಷ್ಟೇ ಅಲ್ಲ, ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಬೇಕಾಗುವಂತಹ ಸೇವೆಗೆ ಆರೋಗ್ಯ ಕಾರ್ಡ್ ಆಗಲಿ, ಆರೋಗ್ಯ ವಿಮೆ ಆಗಲಿ, ಎಲ್ಲ ರೀತಿಯ ಸೇವೆಯನ್ನು ಕೊಡ್ತಾ ಈ ಹಿಂದೆ ನಾವು ಕಳೆದ ಆರ್ಥಿಕ ಸಾಲಿನಲ್ಲಿ ಸುಮಾರು 500 ಕೋಟಿಗಿಂತ ಮಿಕ್ಕಿ ವ್ಯವಹಾರ ಮಾಡಿದ್ದೇವೆ. ಈ ಸಾಲಿನಲ್ಲಿ 600 ಕೋಟಿಗಿಂತ ಮಿಕ್ಕಿ ವ್ಯವಹಾರ ಮಾಡುವಂತ ಯೋಜನೆ ಹಾಕೊಂಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ನೀಡಿದರೆ ನಾವು ಇನ್ನಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲರೂ ನಮ್ಮ ಶಾಖೆಗೆ ಬನ್ನಿ. ಈ ಒಂದು ಶಾಖೆಯಲ್ಲಿ ಈ ಪ್ರಾರಂಭಿಕ ಕೊಡುಗೆಯಾಗಿ ನಾವು ಈಗಾಗಲೇ ಚಿನ್ನಾಭರಣ ಸಾಲಕ್ಕೂ ಕೂಡ ಅತಿ ಹೆಚ್ಚಿನ ಮೌಲ್ಯ 2,800 ರೂಪಾಯಿವರೆಗೆ ನಾವು ಚಿನ್ನಾಭರಣ ಸಾಲವನ್ನು ಪ್ರತಿ ಗ್ರಾಮ್ಗೆ ನೀಡುವ ಯೋಜನೆ ಹಾಕೊಂಡಿದ್ದೇವೆ. ಹಾಗೂ ಕನಿಷ್ಠ ಬಡ್ಡಿ ದರ ₹1 ಬಡ್ಡಿ ದರ ಹೇಳ್ಬೋದು. ತಿಂಗಳಿಗೆ ₹1 ಬಡ್ಡಿ ದರದ ಒಂದು ಬಡ್ಡಿ ದರದ ವ್ಯವಸ್ಥೆಯನ್ನು ಕೂಡ ಈ ಶಾಖೆಯಲ್ಲಿ ಅಳವಡಿಸಿದ್ದೇವೆ. ಯಾಕಂತ ಹೇಳಿದ್ರೆ ಹಲವಾರು ಜನರು ಫೈನಾನ್ಸ್ ಕಂಪನಿಗೆ ಹೋಗಿ ಮೋಸ ಹೋಗುವಂತ ಪರಿಸ್ಥಿತಿ. ಅಲ್ಲಿ ನೀವು ಒಂದು ದಿವಸ ಲೇಟ್ ಆದ ಕೂಡಲೇ ನಿಮಗೆ ಸರಿ ಡಬಲ್ ಬಡ್ಡಿ ಹಾಕ್ತಾರೆ. ಇಲ್ಲಿ ಆ ರೀತಿ ಇಲ್ಲ, ಚಕ್ರ ಬಡ್ಡಿ ಇಲ್ಲ. ಆ ಒಂದು ಲಾಭವನ್ನು ಕೂಡ ಈ ಶಾಖೆಯ ಮೂಲಕ ಪಡ್ಕೊಳ್ಳಿ. ಹಾಗೆ ವ್ಯಾಪಾರಸ್ಥರಿಗೆ ನಾವು ನೀಡುವಂತ ಕೂಡಲೇ ನಮ್ಮಲ್ಲಿ ಬಿಗ್ಮಿ ಅಥವಾ ಯಾವುದಾದ್ರೂ ಖಾತೆ ಹೊಂದಿ ಅವರು ಎಲ್ಲ ರೀತಿಯ ಅಂಗಡಿಗೆ ಪರವಾನಿಗೆ ಹೊಂದಿದ್ದಲ್ಲಿ ಅವರಿಗೆ ಕೂಡಲೇ ಸಾಲ ನೀಡುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. 10,000 ರೂಪಾಯಿ ಸಾಲ ಬೇಕಾದಾಗ ಕೇವಲ 5 ನಿಮಿಷದಲ್ಲಿ ಕೊಡುವಂಥ ವ್ಯವಸ್ಥೆ ಕೂಡ ಈ ಒಂದು ಶಾಖೆಯಲ್ಲಿದೆ. ಆ ಒಂದು ಸಾಲದ ಪ್ರಯೋಜನ ಕೂಡ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಗೌರವಾಧ್ಯಕ್ಷ ಹಿರಿಯ ವೈದ್ಯ ಡಾಕ್ಟರ್ ರಾಮಾನುಜಂ ಕಾರ್ಯಕ್ರಮ ಉದ್ಘಾಟಿಸಿದರು. ಕಿನ್ಯ ಬೆಳರಿಂಗೆ ಮಲರಾಯ, ದುಮವತಿ ಬಂಟ್ ದೈವಗಳ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಬಾಬು ಶ್ರೀಹಸ್ತ ಕಿನ್ಯ ಭದ್ರತಾ ಕೊಠಡಿ ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ಎಸ್ ಕರೀಂ, ದೇಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ನಿರ್ದೇಶಕ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ತಾಲೂಕು ಪಂಚಾಯತ್ ಸದಸ್ಯೆ ಸುರೇಖ ಚಂದ್ರಹಾಸ್, ಮಂಜನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಮ್ಮದ್ ಅಸೈ, ಸದಸ್ಯರಾದ ಅಬ್ಬಾಸ್, ಪ್ರೇಮ ಅಭಿವೃದ್ಧಿ ಅಧಿಕಾರಿ ಮಂಜಪ್ಪ, ಎಚ್ಎಚ್ ನಾಟಕಲ್ ವರ್ತಕರ ಸಂಘದ ಅಧ್ಯಕ್ಷ ಹನೀಫ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಸಂಘದ ನಿರ್ದೇಶಕರಾದ ವಾಮನ್ ಕೆ, ರಾಮದಾಸ್ ಮರುಳಿ, ಜಿ ಪರಮೇಶ್ವರ ಪೂಜಾರಿ, ಆನಂದ್ ಎಸ್ ಕೊಂಡಾಣ, ಸುರೇಶ್ ವಿ ಪೂಜಾರಿ, ರಾಮನಾಥ್ ಸನಿಲ್, ಚಂದ್ರಹಾಸ್ ಮರುಳಿ, ಸುಜಯ ಹೇಮಚಂದ್ರ, ಕುಶಲಾಕ್ಷಿ ಯಶವಂತ್, ಶಾಖಾ ಪ್ರಬಂಧಕಿ ಪೂಜಾ, ಸಲಹಾ ಸಮಿತಿ ಸದಸ್ಯರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು.